ಕಲ್ಲಡ್ಕದ ಶ್ರೀರಾಮ ಮಂದಿರ ಕೂಡ ನೀವೇ ಕೆತ್ತಿರುವಂತಹ ವಿಗ್ರಹ ಹೋಗಿದೆ ಅನ್ನುವಂಥದ್ದು. ಅಲ್ಲಿದು ಶ್ರೀರಾಮ ಮತ್ತೆ ಗುಡಿಯಲ್ಲಿನ ಬಾಕಿ ಎಲ್ಲ ಸೌಂದರ್ಯ ಶಿಲ್ಪಗಳು. ಜರ್ಮನಿಗೆ ಒಂದು 2 ಆನೆಗಳು ಹೋಗಿದೆ. ಅಮೆರಿಕದಲ್ಲಿ ನ್ಯೂ ಜೆರ್ಸಿಗೆ ಒಂದು ಕೃಷ್ಣ ಮಂದಿರ ಮಾಡಿದ್ರು. ಕಲ್ಲಿಂದ ತುಳಸಿ ಕಟ್ಟೆ ಈಗ ಸ್ಪೆಷಲ್ ಆಗಿ ಎಲ್ಲ ಮನೆಗೂ ತುಳಸಿ ಕಟ್ಟೆ ಕಲ್ಲಿಂದ ಬೇಕಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತ ಅದೆಷ್ಟೋ ಪ್ರತಿಭಾನ್ವಿತರಿರ್ತಾರೆ, ಅದೆಂತೆಂತಹ ಕಲೆಯನ್ನ ಮೈಗೂಡಿಸ್ಕೊಂಡಿರ್ತಾರೆ, ಆದ್ರೆ ಅವ್ರನ್ನ ಗುರುತಿಸುವಂತ ಕೆಲಸ ಆಗಿರೋದಿಲ್ಲ. ಇದೀಗ ನಾನು ಕುತ್ತೂರಿನ ಒಂದು ಶಿಲ್ಪಾಲೋಕದಲ್ಲಿದ್ದೀನಿ. ನಿಜ ಕೂಡ ಶಿಲ್ಪಾಲೋಕ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಮುತ್ತ ಹಲವಾರು ಕಲೆಗಳು, ಶಿಲ್ಪ ಕಲೆಗಳು ಬಿತ್ಕೊಂಡಿವೆ. ಇದನ್ನ ಮಾಡುವಂತವ್ರು ಬೇರೆ ಯಾರು ಅಲ್ಲ, ಪ್ರವೀಣ್ ಕುಮಾರ್ ಅನ್ನುವಂಥವ್ರು. ಕಳೆದ 24 ವರ್ಷಗಳಿಂದ ಅವರು ಇದನ್ನೇ ಒಂದು ಜೀವನದ ವೃತ್ತಿಯನ್ನಾಗಿ ಮಾಡಿಕೊಂಡು ಈ ಶಿಲ್ಪಕಲೆಯನ್ನೇ ಮಾಡಿಕೊಂಡು ಮೈಗೂಡಿಸ್ಕೊಂಡು ಬಂದಂಥವ್ರು. ಇವರ ಶಿಲ್ಪಕಲೆ ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆ ಇವರ ಈ ಶಿಲ್ಪಕಲೆಗಳು, ದೇವಸ್ಥಾನ ಆಗಿರ್ಬೋದು, ಮನೆಗಾಗಿರ್ಬೋದು, ಅಥವಾ ಯಾವ್ದೊಂದು ಬೇರೆ ಬೇರೆ ವಸ್ತು ಸಂಗ್ರಹಾಲಯ ಆಗ್ಬೋದು, ಎಲ್ಲ ಕಡೆ ಹೋಗ್ತಾ ಇದೆ. ಸೊ ಇದನ್ನು ಮಾಡುವಾಗ ಪ್ರವೀಣ್ ಕುಮಾರ್ ಜೊತೆ ಮಾತಾಡ್ಲೇಬೇಕಾಗುತ್ತೆ. ಸೊ ಅವ್ರ ಹತ್ರ ಮಾತಾಡೋಣ ನಾವು. ನಾನು ಆಗ್ಲೇ ಹೇಳ್ದಂಗೆ ಶಿಲ್ಪಾಲೋಕದ ಪ್ರವೀಣ್ ಕುಮಾರ್ ಯಾರಂತ ಹೇಳಿದ್ರೆ ಅದು ಇವರೇ. ನಿಜ ಕೂಡ ನೋಡಿದಾಗಲೇ ಬಹಳ ಖುಷಿ ಆಗುತ್ತೆ. ಪ್ರತಿಯೊಂದು ಶಿಲ್ಪದಲ್ಲೂ ಕೂಡ ಜೀವಕಳೆ ಇದ್ದಂತಿದೆ, ಎಲ್ಲವೂ ಕೂಡ ಎದ್ದು ಬರುವಂತ ಇದೆ. ಅಂತಹ ಶಿಲ್ಪಕಲೆ ಮಾಡುವಂತಹ ಪ್ರವೀಣ್ ಕುಮಾರ್ ಮಾತಾಡೋಣ. ಸರ್, ನಾವಿಲ್ಲಿ ಬಂದು ನೋಡಿದ್ವಿ, 3-4 ಶೆಡ್ ಇದೆ, ಮನೆ ಮುಂಭಾಗ, ಮನೆ ಹಿಂಭಾಗ. ಒಂದೊಂದು ಶಿಲ್ಪಕಲೆ ಕೂಡ ಬಹಳ ವಿಶೇಷವಾಗಿರುವಂತಹ ಕಥೆಯನ್ನು ಹೇಳುವಂತ ಶಿಲ್ಪಕಲೆ ಇದೆ ಎಲ್ಲವೂ ಕೂಡ. ಈ ಒಂದು ವೃತ್ತಿನ ಆರಂಭಿಸಿ ಎಷ್ಟು ವರ್ಷ ಆಯ್ತು ನೀವು? ನಾನು ಸಾಧಾರಣ ಒಂದು 24 ವರ್ಷದಿಂದ ಮಾಡ್ತಾ ಇದ್ದೇನೆ. ನಾನು SLC ಮುಗಿದ್ಮೇಲೆ ಇದರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು, ಮತ್ತೆ ನಾನು ಇದೇ ವೃತ್ತಿಯಲ್ಲಿ ಬಂದೆ. ಈಗ ಇನ್ನೊಂದು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ತರ ಒಂದು ವೃತ್ತಿಯನ್ನು ಮಾಡ್ಕೊಂಡು ಇದ್ದಂಥವ್ರು ಅಥವಾ ನೀವೇ ಪ್ರಥಮರ, ಹೇಗೆ ಅಂತ? ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಮತ್ತೆ ನಮ್ಮ ಕಸಿನ್ ಭಾವನವರೆಲ್ಲ ಇದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಬರೋಕೆ ಏನು ಕಾರಣ ಆಯ್ತು ಅಂತ, ಈ ಒಂದು ವೃತ್ತಿನ ಮಾಡ್ಬೇಕು, ಶಿಲ್ಪಕಲೆಯನ್ನ ಮೈಗೂಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಹೇಗೆ ಬಂತು ಅಂತ? ಇಂಟ್ರೆಸ್ಟ್ ಅಂದ್ರೆ ನಂಗೆ ಸ್ಕೂಲಲ್ಲಿರುವಾಗ ಡ್ರಾಯಿಂಗ್ ಅಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಮತ್ತೆ ನಾನು ನಾನು ಕಲ್ತದ್ದು ಬಜಗೋಳಿಯಲ್ಲಿ ಸ್ಕೂಲಲ್ಲಿ ಓದ್ತಿದ್ದೆ. ಆ ಟೈಮಲ್ಲಿ ಹತ್ತಿರದೊಂದು ಶಿಲ್ಪಕಲೆ ಹೋಗುವಾಗ ನನಗೂ ಕೂಡ ಈ ತರ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಬಂತು. ಹಾಗೆ ಕ್ರಮೇಣವಾಗಿ ಸ್ವಲ್ಪ ಅವರಿವರು ತಂದು ಸ್ವಲ್ಪ ಕೆಲಸ ಮಾಡಿದೆ. ಕೊನೆಗೆ ನಾನು ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ನಿಯರ್ಲಿ ನಮಗೆ ಹತ್ತಿರ ಆಗುತ್ತೆ, ಅಲ್ಲಿ ಹೋಗಿ 1.5 ವರ್ಷದ ಕೋರ್ಸ್ ತಗೊಂಡೆ ನಾನು. ಆ ನಂತರ ನಾನು ಅದನ್ನು ಮುಂದುವರಿಸ್ಕೊಂಡು ಸದ್ಯ ಇಲ್ಲೊಂದು ಈಗ ಕೆಲಸ ಮಾಡ್ತಿದ್ದೇನೆ. ನೀವು ಫಸ್ಟ್ ಕೆತ್ತನೆ ಮಾಡಿರುವಂತಹ ಆ ಕಲೆ ಯಾವುದು ಅಂತ? ಗಣಪತಿ ಮತ್ತೆ ಸುಬ್ರಹ್ಮಣ್ಯ. ಅದೆಲ್ಲಿದೆ? ಅದು ನಮ್ಗೆ ಆ ಟೈಮಲ್ಲಿ ನನಗೆ ಜಾಸ್ತಿ ಅಂದ್ರೆ ಕೆಲಸ ಎಲ್ಲ ಇರಲಿಲ್ಲ. ಆ ಟೈಮ್ ನಮ್ಮ ಗುರುಗಳೊಂದು ಕೆಲಸ ಕೊಟ್ಟರು ನನಗೆ, ಶಿಲ್ಪಕಲೆ ಕಲಿಸಿದಂತಹ ಗುರುಗಳು ಕೆಲಸ ಕೊಟ್ಟು ಮಾಡ್ಬೋದು ಅಂತ ಹೇಳಿ ನಾನು ಅದನ್ನು ಚೆನ್ನಾಗಿ ಮಾಡಿಕೊಟ್ಟೆ ಅವರಿಗೆ. ಆನಂತರ ಅವರದೊಂದು 4-5 ವರ್ಷ ಕೆಲಸ ಮಾಡಿದೆ ನಾನು. ಮತ್ತೆ ನಾನು ಬೇರೆ ಬೇರೆ ಕಡೆಯಲ್ಲಿದ್ದೆ. ಬೇರೆ ಬೇರೆ ಅಂದ್ರೆ ಕುಮಟದಲ್ಲೆಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಇಲ್ಲಿ ಬಂದು 15 ವರ್ಷ ಆಯ್ತು ನಾರ್ವೆ ಕುತ್ಲೂರಿಗೆ ಬಂದು. ಬೇರೆ ನಾನು ಕುಮಟದಲ್ಲಿ ಜಗದೀಶ್ ಅಂತ ಹೇಳಿ ಒಬ್ಬ ಅವರೊಟ್ಟಿಗೆ ನಾನೊಂದು 4 ವರ್ಷ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಪುತ್ತೂರಿನಲ್ಲಿ ಒಂದು ಕೋಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಕಾರ್ಕಳದೊಂದು 2-3 ಜನ ಶಿಲ್ಪಿಗಳಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೊಬ್ಬರು ಬಜಗೋಳಿಯಲ್ಲಿ ಒಬ್ರು ಇದ್ದಾರೆ, ಅವ್ರು ನಮ್ಮ ಅಣ್ಣ ಆಗ್ಬೇಕು, ಕಸಿನ್ ಅಣ್ಣ. ಅವರೊಟ್ಟಿಗೆ 1.5 ವರ್ಷ ಕೆಲಸ ಮಾಡಿದೆ ನಾನು. ಈಗ ಇಷ್ಟು ವರ್ಷದಲ್ಲಿ ನೀವು ಅಂದಾಜು ಎಷ್ಟು ಶಿಲ್ಪಕಲೆ ಕೆತ್ತಿರ್ಬೋದು, ವಿಶೇಷವಾಗಿ ಯಾವ್ಯಾವುದು ಅಂತ? ಸಾಧಾರಣ ಅಂದಾಜು ಲೆಕ್ಕ ಇಲ್ಲ, ಆದ್ರೆ ಒಂದು ಪ್ರತಿಷ್ಠಾ ಮೂರ್ತಿ 300ವರೆಗೆ ಕೆತ್ತಿದ್ದೇನೆ. ಅದರಲ್ಲೂ ನಾಗರ ಕೆಲಸ ನನ್ನ ಲೆಕ್ಕದಲ್ಲಿ ಒಂದು 800-900ಕ್ಕಿಂತ ಮೇಲೆ ಕೆಲಸ ಮಾಡಿದ್ದೇನೆ. ಇನ್ನೊಂದು ವಿಶೇಷವಾಗಿ ನಂಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಕಲ್ಲಡ್ಕದ ಶ್ರೀರಾಮ ಮಂದಿರ ಕೂಡ ನೀವೇ ಕೆತ್ತಿರುವಂತಹ ವಿಗ್ರಹ ಹೋಗಿದೆ ಅನ್ನುವಂಥದ್ದು. ನನ್ನ ಭಾಗ್ಯ ಅದು. ಇಲ್ಲಿ ಬಂದು ಅವರು ಕೇಳಿದ್ರು, ಮಾಡ್ತೇನೆ ಅಂತ ರೂಟ್ ಇದೆ. ಅದಕ್ಕೆ ಸ್ವಲ್ಪ ನಮ್ಮ ಗುರುಗಳದ್ದು ಗುಣಾತಿಶ ಭಟ್ರದ್ದು ಕೂಡ ನನಗೆ ಇದಿತ್ತು, ಪ್ರೋತ್ಸಾಹ ಇತ್ತು. ಮತ್ತೆ
ಅಲ್ಲಿದು ಶ್ರೀರಾಮ ಮತ್ತು ಗುಡಿಯಲ್ಲಿನ ಬಾಕಿ ಎಲ್ಲ ಸೌಂದರ್ಯ ಶಿಲ್ಪಗಳು. ಮತ್ತು ನಾನು ಅಲ್ಲಿದ್ದು ಒಂದು 1.5 ವರ್ಷದ ಹಿಂದೆ ಒಂದು 7 ಫೀಟಿನ ವಿದ್ಯಾಗಣಪತಿ ಕೂಡ ಮಾಡಿದ್ದೇನೆ ನಾನು ಅಲ್ಲಿದ್ದು. ಹೌದು. ಸೊ ಇದೇ ತರ ನೆನಪು ಮಾಡ್ಕೊಳ್ಳೋದಾದ್ರೆ ಬೇರೆ ಬೇರೆ ಯಾವ ಯಾವ ಪ್ರದೇಶಕ್ಕೆ ನಿಮ್ಮ ನೀವು ಕಿತ್ತಿರೋದ ವಿಗ್ರಹ ಹೋಗಿದೆ, ಸೊ ನೀವು ಹೆಮ್ಮೆಯಿಂದ ಹೇಳುವಂತದಿದ್ರೆ? ಹೆಮ್ಮೆಯಿಂದ ಅಂದರೆ ಹೇಳಿದರೆ ಸುಬ್ರಹ್ಮಣ್ಯದ ಹತ್ರ ಒಂದು ಕೇಪು ಕಡಬದಲ್ಲಿ ಒಂದು 7 ಫೀಟಿನ ನೆಲ್ಲಿಕಾರ್ ಶಿಲೆಯಲ್ಲಿ ಮಾಡಿದಂಥ ಪಂಚಮುಖಿ ಆಂಜನೇಯ ಇದೆ. 7.5 ಫೀಟ್ ಇತ್ತು. ಆನಂತರ ತುಂಬ ಶಿವಮೊಗ್ಗದ ಹತ್ರ ಒಂದು ಆರನಹಳ್ಳಿಯಲ್ಲಿ ನಾನು 10 ಕೈಗಳ ಒಂದು ದುರ್ಗಾದೇವಿ ಮಾಡಿದ್ದೇನೆ. ಹಾಗೆ ತುಂಬಾ ಇದೆ, ನನಗೀಗ ನೆನಪಿಗೆ ಬರ್ತಾ ಇಲ್ಲ. ಅಂದ್ರೆ ಕೆಲವೊಂದು ವಿಗ್ರಹ ಮಾಡಿದ ನೆನ್ಪುಂಟು, ಯಾವ ದೇವಸ್ಥಾನಕ್ಕೆ ಅಂತ ಹೇಳಿ ನೆನಪಿಲ್ಲ. ಮತ್ತೆ ನಮ್ಮ ಸೌತ್ ಕೆನರಾದಲ್ಲಿ ಜಾಸ್ತಿಯಾಗಿ ನಾಗರ ಕೆಲಸ ಮಾತ್ರ ಮಾಡಿದ ನಾನು, ದೂರದಿಂದ. ಸದ್ಯ ನಾನು ಬಾಂಬೆಗೆ ಒಂದು ಮಿರಾ ರೋಡ್ ಅಂತ ಹೇಳಿ ಅಲ್ಲಿಗೊಂದು ಶ್ರೀರಾಮ ಲಕ್ಷ್ಮಣ ಮತ್ತೆ ಹನುಮಂತ ರಾಮ್ ದರ್ಬಾರ್ ಅಂತ ಹೇಳಿ ಅಲ್ಲಿಗೊಂದು ಇದು ಮಾಡಿಕೊಟ್ಟಿದ್ದೇನೆ. ಮತ್ತೆ 5 ಫೀಟ್ ಇದ್ದು ಶನೀಶ್ವರ ಅಂತ ತುಂಬಾ ವಿಗ್ರಹ ಮಾಡಿದೆ ನಾನು. ವಿದೇಶಕ್ಕೆ ಹೋಗಿರುವಂತದ್ದು ಏನಾದ್ರು ಇದೆಯಾ ಸರ್? ವಿದೇಶಕ್ಕೆ ನಮ್ಮಲ್ಲಿಂದ ಒಂದು ಜರ್ಮನಿಗೆ ಒಂದು 2 ಆನೆಗಳು ಹೋಗಿದೆ. ಮತ್ತೆ ಅಮೆರಿಕದಲ್ಲಿ ನ್ಯೂ ಜೆರ್ಸಿಗೆ ಒಂದು ಕೃಷ್ಣ ಮಂದಿರ ಮಾಡಿದ್ರು. ಅವರು ಹುಲಿ ಅಂದ್ರೆ ಕಕ್ಕೆ ಪದವು ಅವರ ಇದರಿಂದ ಪುತ್ತಿಗೆ ಮಠದವ್ರದ್ದು ಒಂದು ಅದು ಮಾಡುವಾಗ ನಾನು ಅದರಲ್ಲ ಕೆತ್ತನ ಕೆಲಸ ಎಲ್ಲ ನಮ್ಮ ವರ್ಕ್ಶಾಪ್ನಿಂದಲೇ ಮಾಡಿದ್ದು ನಾವು. ಹೌದು. ಇನ್ನೊಂದು ಸರ್, ಈಗ ನೀವು ಈ ವೃತ್ತಿ ಕೈಗೊಂಡು 24 ವರ್ಷ ಆಗಿದೆ, ಅದ್ರ ಜೊತೆಗೆ ನೀವು ಕೆಲಸ ಮಾಡೋ ಜೊತೆ ಕೆಲವರಿಗೆ ನೀವು ತರಬೇತಿ ಕೂಡ ಕೊಡ್ತಾ ಇದ್ದೀರಾ ಅನ್ನುವಂತ ಕೂಡ ವಿಷಯ ಗೊತ್ತಾಯ್ತು. ತರಬೇತಿ ಅಂತ ಹೇಳಿದ್ರೆ ಕೆಲವು ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬರ್ತಾರೆ, ಮತ್ತೆ ಟ್ರೈನಿಂಗ್ ಆದವರು ಕೂಡ ಇಲ್ಲಿ ಬರ್ತಾರೆ. ಹಾಗಾಗಿ ನಾವು ಅವರನ್ನು ಸ್ವಲ್ಪ ಅಂದ್ರೆ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಅವರು ಕೂಡ ತುಂಬಾ ಜನ ಒಂದು 5 ವರ್ಷ 6 ವರ್ಷ ಇಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅವರು ಸ್ವಂತ ವರ್ಕ್ ಮಾಡ್ತಾ ಇದ್ದಾರೆ ಈಗ. ಹಾಗೆ ಈಗಲೂ ಸ್ವಲ್ಪ ಹುಡುಗರು ಇದ್ದಾರೆ, ಒಂದು 10-15 ಜನ ಹುಡುಗರು ಇದ್ದಾರೆ ನಮ್ಮೊಟ್ಟಿಗೆ, ಅವರಿಗೆ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇದು ಬಿಟ್ರೆ ಬೇರೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ? ಇಲ್ಲ, ನಾನು ಇದೊಂದು ಪ್ರೀತಿಯಿಂದ ಕಲ್ತಂತ ಇದು. ಹಾಗಾಗಿ ನನ್ನ ಜೀವನ ಪೂರ್ತಿ ಇದರಲ್ಲೇ ಮಾಡ್ಬೇಕಂತ ನನ್ನೊಂದು ದೊಡ್ಡ ಆಸೆ. ಈ ವೃತ್ತಿಯಿಂದ ನೀವು ಪಡ್ಕೊಂಡದ್ದು ಏನಿಲ್ಲ ಅಂತ? ಈ ವೃತ್ತಿಯಿಂದ ಅಂತ ಹೇಳಿದ್ರೆ ನನಗೆ ಜೀವನಕ್ಕೆ ಬೇಕಾದದ್ದು ಇದು ಖಂಡಿತವಾಗಿ ನನಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ. ಮತ್ತೆ ನನಗೆ ಇದು ಎಲ್ಲವನ್ನು ಕೊಟ್ಟಿದೆ, ಸಂತೋಷ. ಈ ಕೆಲಸ ನನಗೆ ಸಂತೋಷವನ್ನು ತುಂಬ ಕೊಟ್ಟಿದೆ. ಮತ್ತೆ ನನಗೆ ಜೀವನಕ್ಕೆ ಬೇಕಾದ ದಾರಿಯನ್ನು ಕೊಟ್ಟಿದೆ ಖಂಡಿತ. ಸೊ ನೀವು ಗೃಹಸ್ಥರ ಮದುವೆ ಆಗಿ? ಹೌದು, ನಾನು 3 ಮಕ್ಕಳು, ನನಗೆ 2 ಗಂಡು ಮಕ್ಕಳು ಮತ್ತೊಬ್ಳು ಹುಡುಗಿ. ಏನ್ ಮಾಡ್ತಿದ್ದಾರೆ ಅವರು? ಒಬ್ನು 6ನೇ ಕ್ಲಾಸಲ್ಲಿ ಹೋಗ್ತಿದ್ದಾನೆ, ಮತ್ತೊಬ್ಬ ಸದ್ಯ 1ನೇ ಕ್ಲಾಸಿಗೆ ಕಲಿತಿದ್ದಾನೆ, ಮತ್ತೊಬ್ಬ ಮಗಳು ಅಂಗನವಾಡಿ ಹೋಗ್ತಿದ್ದಾಳೆ. ಸೊ ಈಗ ನಿಮ್ಮ ಮಕ್ಕಳಲ್ಲಿ ಕೂಡ ಇದರ ಏನಾದ್ರು ಇಂಟ್ರೆಸ್ಟ್ ಕಂಡು ಬರ್ತಾ ಇದೆಯಾ? ಅವ್ರು ಏನಾದ್ರು ನಿಮ್ಗೆ ಸಹಾಯ ಮಾಡೋದು ಆತರ ಏನಾದ್ರು ಮಾಡ್ತಾರೆ, ಹೇಗೆ? ದೊಡ್ಡ ಮಗನಿಗೆ ಇಂಟ್ರೆಸ್ಟ್ ಉಂಟು, ಆದ್ರೆ ಅವರು ವಿದ್ಯಾಭ್ಯಾಸ ಮೊದಲು, ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೇಕಂತ ಸೈಡಲ್ಲಿ ನೋಡ್ಬೇಕು ಅವರ ಮತ್ತೆ ಏನೆಲ್ಲ ಐಡಿಯಾ ಅವ್ರದ್ದುಂಟಂತ ನಂಗೆ ಗೊತ್ತಿಲ್ಲ. ನೀವು ಮುಖ್ಯವಾಗಿ ಹೆಚ್ಚಾಗಿ ಯಾವ ಶಿಲ್ಪಕಲೆಗೆ ಜಾಸ್ತಿ ನೀವು ಫೇಮಸ್ ಆಗಿದ್ದೀರಾ? ಜನಗಳು ನಿಮ್ಮನ್ನು ಯಾವ ಒಂದು ಶಿಲ್ಪಕಲೆ ಮೂಲಕ ಗುರುತಿಸ್ತಾರೆ ಅನ್ನುವಂಥದ್ದು? ನನಗೆ ಜಾಸ್ತಿಯಾಗಿ ಜೈನ ವಿಗ್ರಹದಲ್ಲಿ ನಾನು ಸ್ವಲ್ಪ ಹೆಚ್ಚಾಗಿ ಬಂದ ನನ್ನ ಹತ್ರ ನನಗೆ ಅದದ್ದು ಮಾಡಿಕೊಡಿ ಇದು ಮಾಡಿಕೊಡಿ ತೀರ್ಥಂಕರನ್ನೆಲ್ಲ ಕೇಳಿದ್ರು. ನಾನು ಜಾಸ್ತಿಯಾಗಿ ಅದನ್ನೇ ಜಾಸ್ತಿಯಾಗಿ ಮಾಡೋದರಿಂದ ಜಾಸ್ತಿಯಾಗಿ ಕರ್ನಾಟಕದ ಹೆಚ್ಚಿನ ಭಾಗದವರು ಇಲ್ಲಿ ಜೈನ ವಿಗ್ರಹಕ್ಕಾಗಿ ಜಾಸ್ತಿಯಾಗಿ ಬರ್ತಾರೆ. ಇನ್ನೊಂದು ನಾವು ತುಂಬಾ ಖುಷಿ ಆಗುತ್ತೆ, ವಿಶೇಷ ಅನ್ಸುತ್ತೆ, ನೀವು ಬಂದಿರುವುದು ಬಿಲ್ಲವ ಕಮಿಟಿಯಿಂದ ಬಂದಂತವರು. ಆದ್ರೆ ನಿಮ್ಗೆ ನಿಮ್ಮ ಈಗ ಕೆಲವೊಂದು ಕುಲಕಸುಬು ಅಂತ ಇರುತ್ತೆ, ಆದ್ರೆ ನಿಮ್ಮ ಆ ಕುಲಕಸು ಬಿಟ್ಟು ಈ ವೃತ್ತಿಗೆ ಬಂದಿದ್ದೀರಾ. ಸೊ ಜನಗಳ ಪ್ರೋತ್ಸಾಹ ಸಹಕಾರ ಅವರ ಎಲ್ಲ ನೀವು ನೆನೆಸ್ಕೊಳ್ಳೋದ್ರೆ ಹೇಗಿದೆ ಅಂತ? ಕುಲಕಸುಬು ಅಂತ ಹೇಳಿದ್ರೆ ನಮ್ದು ಕುಲಕಸುಬು ಅಂತ ಹೇಳಿದ್ರೆ ಇದು ಕಲಿಮುರುದು ಅಂತ ಹೇಳ್ತಾರೆ. ಹೌದು, ಆದ್ರೆ ನಾನು ಆಯ್ಕೆ ಮಾಡಿದಂಥದ್ದು ನಾನು ಶಿಲ್ಪಗಳನ್ನ ಆಯ್ಕೆ ಮಾಡಿದೆ. ಹಾಗೆ ಜನಗಳ ಸಹಕಾರ ಇಲ್ಲ? ಜನಗಳ ಸಹಕಾರ ಒಳ್ಳೇದಿಲ್ಲ, ಏನ್ ತೊಂದರೆ ಇಲ್ಲ, ಒಳ್ಳೆದಿದೆ. ನಿಮ್ಗೆ ಇದೊಂದು ಆತ್ಮತೃಪ್ತಿ ಕೊಟ್ಟಿರುವಂತಹ ಒಂದು ಕೆಲಸ. ಹೌದು, ನನಗೆ ಖಂಡಿತವಾಗಿ ಅದು ನನ್ನ ಜೀವನವನ್ನೇ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ಇದನ್ನ ಖಂಡಿತವಾಗಿ ನಾನು ಇಷ್ಟವಾಗಿ ಮಾಡ್ತಾ ಇದ್ದೇನೆ, ನಾನು ಭಕ್ತಿಯಿಂದ ಕೂಡ ಮಾಡ್ತಾ ಇದ್ದೇನೆ. ಇನ್ನೊಂದು ಇದ್ರ ಕಲ್ಲೆಲ್ಲ ನೀವು ಎಲ್ಲಿ ತಗೊಬರ್ತೀರಾ? ಅದಕ್ಕೆ ಎಷ್ಟೆಲ್ಲ ಖರ್ಚು ವೆಚ್ಚ ಆಗುತ್ತೆ? ಇಲ್ಲಿಂದ ಎಷ್ಟೆಲ್ಲ ಕಷ್ಟಪಡ್ಬೇಕಾಗುತ್ತೆ, ಹೇಗೆ ಅಂತ? ನಮ್ಗೆ ಕಲ್ಲು ಈಗ ಹಳದಂಗಡಿಯಿಂದ ಅಥವಾ ಬೆಳ್ತಂಗಡಿಯಿಂದ ಬರ್ತಾ ಇದೆ. ಕಲ್ಲಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಮಳೆಗಾಲದಲ್ಲಿ ಕಲ್ಲು ತೆಗಿಲಿಕ್ಕೆ ಆಗುದಿಲ್ಲ. ನಾವು ಸ್ವಲ್ಪ ನಮ್ಮ ಹತ್ರ ಬಜೆಟ್ ಇರುವಾಗ ಮತ್ತೆ ಬೇಸಿಗೆಗಾಲದಲ್ಲೇ ಸ್ವಲ್ಪ ಕಲ್ಲು ಸ್ಟಾಕ್ ಮಾಡಿ ಇಡ್ತೇವೆ. ಹಾಗೆ
ಇನ್ನೊಂದು ಯಾವುದೋ ಒಂದು ಕೆತ್ತನೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಅದು ಒಂದು ಕಡೆ ಏಕಾಗ್ರತೆ ಬೇಕು. ಬೇರೆ ನೀವು ಏನೆಲ್ಲ ಆಚಾರ ವಿಚಾರವನ್ನ ಕೈಗೊಳ್ಬೇಕಾಗುತ್ತೆ? ಆ, ನಾವು ಕೆಲಸ ಮಾಡಬೇಕಾದ್ರೆ ಮೊದಲನೇದಾಗಿ ಶ್ರದ್ಧೆ ಬೇಕು. ಆ, ಮತ್ತೆ ಸ್ವಲ್ಪ ಆಚಾರ ವಿಚಾರ ಬೇಕಾಗ್ತದೆ. ಆ, ಬೇರೆ ಶುದ್ಧಾಚಾರ. ಶುದ್ಧಾಚಾರ ಬೇಕಾಗ್ತದೆ. ಈ ಕೆಲಸಕ್ಕೆ ಶುದ್ಧಾಚಾರ ಬೇಕಾಗ್ತದೆ. ನೀವು ದಿನಕ್ಕೆ ಒಂದು ಎಷ್ಟು ವಿಗ್ರಹವನ್ನ ಮಾಡ್ತೀರಾ? ಅಂದ್ರೆ ಅದು ಡಿಪೆಂಡ್ ಆಗುತ್ತಾ? ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಇದರ ಕೆಲಸವನ್ನು ಕೈಗೊಳ್ತೀರಾ ಹೇಗೆ ಅನ್ನೋದು? ನಾನು ಬೆಳಿಗ್ಗೆ ಕಂಪಲ್ಸರಿ ನಾನು ದೇವರಿಗೆ ದೀಪ ಇಟ್ಟು 8:30 ಕುತ್ಕೊಳ್ತೇನೆ. ಆ ಮಿಡ್ಲಲ್ಲಿ ಊಟಕ್ಕೆಲ್ಲ ಎದ್ದು ಸಾಯಂಕಾಲ 6:30 ಗಂಟೆವರೆಗೆ ದುಡಿತೇನೆ. ಕಡೆಗೆ ನಾನು ಅರ್ಜೆಂಟ್ ಇದ್ರೆ ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡೋದಿದೆ. ದಿನಕ್ಕೊಂದು ಎಷ್ಟು ವಿಗ್ರಹ ದಿವಸಕ್ಕೆ ಒಂದು ವಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ. ನಾಗರ ಕಲ್ಲಾದ್ರೆ ದಿವಸಕ್ಕೆ ಒಂದು ಕಲ್ಲನ್ನು ಮುಗಿಸಬಹುದು ಪ್ರಯತ್ನ ಮಾಡಿದ್ರೆ. ಒಂದೊಂದು ವಿಗ್ರಹ ಒಂದು 2 ಫೀಟ್ ಗಣಪತಿ ಹಿಡ್ಕೊಂಡ್ರೆ ಕಮ್ಮಿ ಅಂದ್ರೆ ಒಂದು 15 ದಿವಸ ಬೇಕಾಗ್ತದೆ ನಮ್ಗೆ. ಹೌದು, ಬೇಕಾಗ್ತದೆ. ಹೌದು. ಈಗ ನೀವು ಒಂದು ವಿಗ್ರಹ ಅಂತ ಹಿಡ್ಕೊಂಡ್ರೆ ಅದು ಒಬ್ಬರೇ ಮಾಡ್ಬೇಕಾ ಅಥವಾ ಅದಕ್ಕೆ ಬೇರೆ ಸಹಾಯ ಮಾಡ್ಬೋದಾ ಹೇಗೆ? ಕೆಲವೊಂದು ವರ್ಕ್ಶಾಪ್ ಅಲ್ಲಿ ಏನಂದ್ರೆ ಒಬ್ಬ ಮಾಡಿದ ವಿಗ್ರಹವನ್ನು ಮತ್ತೊಬ್ಬರು ಮುಟ್ಟುವುದಿಲ್ಲ. ಇಲ್ಲ ಅವನೇ ಮಾಡ್ಲಿ ಅಂತ ಹೇಳಿ. ಆದ್ರೆ ನಮ್ಮ ವರ್ಕ್ಶಾಪ್ ಅಲ್ಲಿ ಹುಡುಗರು ಒಳ್ಳೆದಿದ್ದಾರೆ. ಇವತ್ತು ಒಬ್ಬ ಕೆಲಸ ಇಲ್ಲಿ ರಫ್ ಮಾಡಿದೆ, ಮರು ದಿವಸ ಅದನ್ನು ಕ್ಲೀನ್ ಆಗಿ ಫ್ಲಾಟ್ ಚೆನ್ನ ಹಾಕ್ತಾ ಫಿನಿಶ್ ಮಾಡಿಬಿಡ್ತಾನೆ. ಹಾಗೆ ನಮ್ಮಲ್ಲೆಲ್ಲ ಒಂದು ಹೊಂದಾಣಿಕೆ ಉಂಟು. ಅವನೇ ಮಾಡ್ಬೇಕು ಇವನು ಮಾಡ್ಬೇಕಂತ ಇಲ್ಲ. ಒಬ್ಬ ಮಾಡಿದ ವಿಗ್ರಹ ಮತ್ತೊಬ್ಬನ ಮಾಡ್ತಾನೆ. ಇನ್ನು ನಿಮ್ಮ ವಿಗ್ರಹ ಎಲ್ಲಿಗೆ ಜಾಸ್ತಿ ಕೇಳ್ತಾರೆ? ದೇವಸ್ಥಾನಕ್ಕೆ ಕೇಳ್ತಾರ, ಮನೆಯವರು ಕೇಳ್ತಾರ, ಅಥವಾ ಕೆಲವೊಂದು ಎಕ್ಸಿಬಿಷನ್ ಸೆಂಟರ್ ಅವ್ರು ಕೇಳ್ತಾರೆ? ಯಾವ ತರದವರು ನಿಮ್ಗೆ ಜಾಸ್ತಿ ಡಿಮಾಂಡ್ ಇದೆ? ಜಾಸ್ತಿಯಾಗಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನ ಮಂದಿರ ಬಸದಿಗೆಲ್ಲ ಹೋಗುವಂಥದ್ದು. ಕೆಲವು ಮನೆಗಳಿಗೆಲ್ಲ ಕಲ್ಲಿಂದ ತುಳಸಿ ಕಟ್ಟೆ, ಈಗ ಸ್ಪೆಷಲ್ ಆಗಿ ಎಲ್ಲ ಮನೆಗೂ ತುಳಸಿ ಕಟ್ಟೆ ಕಲ್ಲಿಂದ ಬೇಕಂತ ಹೇಳ್ತಾರೆ. ಮತ್ತೆ ಮನೆಗೆ ಇದು ಸ್ವಲ್ಪ ವಾಸ್ತುವಿಗಾಗಿ ಬುದ್ಧ ಮತ್ತೆ ಬೇರೆ ಬೇರೆ ಅಂತ ಮಾಡರ್ನ್ ಆರ್ಟ್ ಎಲ್ಲ ತಗೊಂಡು ಹೋಗ್ತಾರೆ. ಏನಾದ್ರು ಬೇಡಿಕೆ ಏನಾದ್ರು ಈ ತರ ಏನಾದ್ರು ಸಮಸ್ಯೆ ಇದ್ರೆ ಹೇಳುವಂತದ್ದು ಏನಾದ್ರು ಇದೆಯಾ? ಬೇಡಿಕೆ ಇದೆ. ಕಲ್ಲಿದ್ದು ಸ್ವಲ್ಪ ಸಮಸ್ಯೆ ಉಂಟೆ ಖಂಡಿತವಾಗಿಯೂ. ಅದೊಂದು ಬಿಟ್ರೆ ಬೇರೆ ಏನೋ ಸಮಸ್ಯೆ ಇಲ್ಲ. ಕಲ್ಲಿದ್ದು ಸಮಸ್ಯೆ ಉಂಟು. ಥ್ಯಾಂಕ್ ಯು ಸರ್. ಸರ್, ನೀವೊಬ್ಬರು ನಮ್ಮ ಸರ್ಕಾರಿ ಶಾಲೆಯ ಎಲ್ಲರೂ ಕೂಡ ಚಿರಪರಿಚಿತ ಮುಖ ಈಗ ರಾಮಚಂದ್ರ ಭಟ್ ಅನ್ನುವಂಥವ್ರು. ಇದೀಗ ನಾವು ಪ್ರವೀಣ್ ಕುಮಾರ್ ಅವರ ಶಿಲ್ಪ ಲೋಕಕ್ಕೆ ಬಂದಿದ್ದೀವಿ. ನಿಮ್ಮ ಪ್ರಕಾರ ಇವರ ಈ ವೃತ್ತಿ ಧರ್ಮ, ಇವರ ಈ ಒಂದು ಆತ್ಮ ಅಂದ್ರೆ ಅವ್ರಿಗೆ ಆತ್ಮತೃಪ್ತಿ ಕೊಡುವಂತ ಕೆಲಸ ಇದು. ಇವರ ಕೆಲಸ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ? ಸತ್ಯಕ್ಕಾವುದು, ನಾನು ಸುಮಾರು 15 ವರ್ಷದಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ, ಅವರ ಕಲೆಯನ್ನು ಮೆಚ್ಚಿದ್ದೇನೆ. ಯಾಕೆಂತೇಳಿದರೆ ಈ ಯುಗದಲ್ಲಿ ಇಂಥ ತಾಳ್ಮೆಯ ಕೆಲಸ, ಇಂಥ ಶಿಲ್ಪದ ಕೆಲಸ ಮಾಡುವವರು ಭಾರಿ ವಿರಳ. ಏನಿದ್ರೆ ಈಗ ಹೊಸ ಟೈಪ್ಗಳು ಪ್ಲಾಸ್ಟಿಕ್ಕಿಂದ ಅದರಿಂದೆಲ್ಲ ಬರ್ತದೆ, ಆದರೆ ಈ ಕಲ್ಲಿನಲ್ಲಿ ಕೆತ್ತಿದಂಥ ವಿಗ್ರಹಗಳು ಸಿಗೋದು ಭಾರಿ ವಿರಳ. ಅವರ ಶ್ರದ್ಧೆ, ಅವರ ಒಂದು ಶ್ರಮ, ಅದು ನಾನು ಭಾರಿ ಮೆಚ್ಚಿದ್ದೇನೆ. ಯಾಕೆಂತೇಳಿದರೆ ನಾನು ಕಂಡಾಗೆ ನನ್ನ ಮನೆಯ ಪಕ್ಕದಲ್ಲೇ ಇರುವುದರಿಂದ ಪ್ರತಿ ಸೀಸನ್ನ ಟೈಮಲ್ಲಿ ಇವರ ಇದೇ ಶಿಲ್ಪ ಲೋಕದಲ್ಲಿ ಅದೆಷ್ಟೋ ವಿಗ್ರಹಗಳು ಇಲ್ಲಿಂದ ಹೋಗೋದು ನನಗೆ ಕಾಣ್ತಿದೆ. ಯಾಕೆಂತೇಳಿದರೆ ಆ ವಿಗ್ರಹಗಳನ್ನು ತೆಗೆದುಕೊಂಡುವಾಗ ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ಆ ಭಕ್ತರು ತಗೊಂಡು ಹೋಗೋದನ್ನು ಕಣ್ಣಾರೆ ಕಾಣ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲಿ ಬಂದು ತುಂಬ ಅವರನ್ನು ಯಾವಾಗಲೂ ಇಂಥ ಒಂದು ಕೆಲಸ ಮಾಡುವವರಿಗೆ ನಾವು ಯಾವಾಗಲೂ ಹುರಿದುಂಬಿಸಬೇಕು. ಅವರ ಈ ನಿಷ್ಠೆ ಶ್ರದ್ಧೆಯಲ್ಲಿ ಮಾಡಿದಂಥ ವಿಗ್ರಹಗಳು ಅದು ಇನ್ನಷ್ಟೋ ಬೇರೆ ಬೇರೆ ಕಡೆಗಳಿಗೆ ವಿದೇಶಕ್ಕೆ ಹೋಗಿದೆ ಅಂತ ಹೇಳುವಾಗ ಅಷ್ಟು ದೊಡ್ಡ ಒಂದು ಶಿಲ್ಪ ಕಲೆಯನ್ನು ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ಪ್ರವೀಣ್ ಕುಮಾರ್ ಅವರು. ಇದು ನಮ್ಮ ಗ್ರಾಮಕ್ಕೆ ಹೆಮ್ಮೆ. ನಮ್ಮ ಗ್ರಾಮದಲ್ಲಿ ಈ ಥರದೊಂದು ವಿದ್ಯೆ ಇವರಲ್ಲಿ ಇದೆ ಅಂತ ಹೇಳೋದು ಅದೊಂದು ನಮಗೆ ಹೆಮ್ಮೆ, ಗ್ರಾಮಕ್ಕೆ ಹೆಮ್ಮೆ. ಖಂಡಿತವಾಗಿಯೂ ಈ ಸರ್ಕಾರ ಇಂಥ ಒಂದು ವಿದ್ಯೆಯನ್ನು, ಅವರ ಕಲೆಯನ್ನು ಗುರುತಿಸಿ ಅವರಿಗೆ ಒಳ್ಳೆಯ ರೀತಿಯ ಒಂದು ಇನ್ನು ಮುಂದೆಯೂ ಅವರಿಗೆ ಮಾಡುವಂಥ ಪ್ರೋತ್ಸಾಹವನ್ನು ಕೊಡಬೇಕು. ಅಂಥವರನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅವರಿಗೆ ಇನ್ನು ಮುಂದೆ ಹೆಚ್ಚಿನ ಒಂದು ವಿಗ್ರಹಗಳನ್ನು ಮಾಡುವಂಥ ಶಕ್ತಿ ಆ ದೇವರು ಕರುಣಿಸಲಿ ಅಂತೇಳಿ ನಾನು ದೇವರಲ್ಲಿ ಬೇಡುತ್ತೇನೆ. ಒಟ್ಟಿನಲ್ಲಿ ಈ ಪ್ರವೀಣ್ ಕುಮಾರ್ ಹೇಳೋ ಪ್ರಕಾರ ಇವರ ಆಸೆ, ಇವರ ಒಂದು ಶ್ರದ್ಧೆಯ ಮೂಲಕ ಇವತ್ತು ಇವರು ಬೆಳ್ತಂಗಡಿ ಮಾತ್ರ ರಾಜ್ಯಾದ್ಯಂತ ದೇಶ ವಿದೇಶ ಕೂಡ ಇವರು ಕೆತ್ತಿರುವಂತಹ ವಿಗ್ರಹಗಳು ಹೋಗಿದೆ. ಹೆಚ್ಚಾಗಿ ದೇವಸ್ಥಾನಕ್ಕೆ, ವಿಶೇಷವಾಗಿ ಅವರು ಕಲ್ಲಡ್ಕದ ಶ್ರೀರಾಮ ಮಂದಿರಕ್ಕೆ ಹೋಗಿರುವಂತಹ ರಾಮನ ವಿಗ್ರಹ ಕೂಡ ಅವರಿಗೊಂದು ಹೆಮ್ಮೆಯಿಂದ ಹೇಳ್ತಾರೆ. ಆತ್ಮತೃಪ್ತಿ ಇದೆ. ಎಲ್ಲ ಕೂಡ ಈ ಒಂದು ಶಿಲ್ಪಕಲೆಯ ಈ ಒಂದು ವೃತ್ತಿಯಿಂದ ಅವರು ಎಲ್ಲವನ್ನ ಬದುಕಬೇಕಂತ ಆತ್ಮತೃಪ್ತಿ ಆಗಿರ್ಬೋದು, ಖುಷಿ ಎಲ್ಲವನ್ನು ಕರ್ಕೊಂಡಿದ್ದಾರೆ. ಹಾಗಾಗಿ ಇವರ ಜೀವನ ಇನ್ನಷ್ಟು ಉಜ್ವಲಗೊಂಡ ಹಾರೈಸ್ತಾ ಆಯ್ತ ಶೆಟ್ಟಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಕುತ್ಲೂರು.